ಗುಡ್ ಮೂಡ್ ವಿತ್ ಗುಡ್ ಫುಡ್ ಎನ್ನುವಂತೆ ಮಂಗಳೂರಿನ ಜನತೆಗೆ ರುಚಿಕರವಾದಂತಹ ವೆಜ್ ಅಂಡ್ ನಾನ್ ವೆಜ್ ವೆರೈಟೀಸ್ ಅನ್ನ ನೀಡುತ್ತಾ ಬರುತ್ತಿರುವ ತಂದೂರ್ ರೆಸ್ಟೋರೆಂಟ್ ನಲ್ಲಿ ಸಿಗುವ ಚಿಕನ್ ವೆರೈಟೀಸ್, ರೋಟೀಸ್ ಹಾಗೆ ಪನ್ನೀರ್ ನಲ್ಲಿ ಯಾವೆಲ್ಲ ವೆರೈಟೀಸ್ ಮಾಡ್ತಾರೆ, ಅದು ಯಾವ ರೀತಿಯಾಗಿರುತ್ತೆ ಅಂತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡ್ಕೊಂಡ್ ಬನ್ನಿ. ಕರಾವಳಿ ಕರ್ನಾಟಕದ ಜನತೆಯ ರುಚಿಗೆ ತಕ್ಕಂತೆ ವಿವಿಧ ಬಗೆಯ ಖಾದ್ಯಗಳನ್ನ ನೀಡುತ್ತಾ ಬರುತ್ತಿರುವ ರೆಸ್ಟೋರೆಂಟ್ ತಂದೂರ್ ರೆಸ್ಟೋರೆಂಟ್. ಇಲ್ಲಿ ಸಿಗುವ ಹೈಜಿನಿಕ್ ಟೇಸ್ಟಿ ಚಿಕನ್ ಟಿಕ್ಕಾ, ಚಿಕನ್ ತಂದೂರಿ, ಪನ್ನೀರ್ ಟಿಕ್ಕಾ, ರೋಟಿ, ಬಟರ್ ನಾನ್, ಬಟರ್ ಕುಲ್ಚಾ ಇವೆಲ್ಲ ಎಷ್ಟು ರುಚಿಕರವಾಗಿರುತ್ತೋ ಅಷ್ಟೇ ಹೈಜಿನಿಕ್ ಆಗಿ ತಯಾರಿಸಲಾಗುತ್ತೆ. ಚಿಕನ್ ಟಿಕ್ಕಾ ಹೆಸರು ಹೇಳಿದಾಗಲೇ ಬಾಯಲ್ಲಿ ನೀರು ಬಂದೇ ಬಿಡುತ್ತೆ. ಅದರಲ್ಲೂ ಇಲ್ಲಿ ಮಾಡಿಕೊಡುವ ಚಿಕನ್ ಟಿಕ್ಕಾ ಗರಿಗರಿಯಾಗಿ ತಿನ್ನೋಕ್ಕೂ ತುಂಬಾನೇ ಟೇಸ್ಟಿ ಆಗುತ್ತೆ. ಇನ್ನು ಈ ರೆಸ್ಟೋರೆಂಟ್ ನಲ್ಲಿ ಸಿಗುವ ತಂದೂರಿ ಚಿಕನ್ ತುಂಬಾನೇ ಫೇಮಸ್ ಆಗ್ಬಿಟ್ಟಿದೆ. ಯಾಕಂದ್ರೆ ಇಲ್ಲಿನ ಸ್ಪೆಷಲ್ ಮಸಾಲದ ಜೊತೆಗೆ ಬಾಣಸಿಗನ ಕೈಚಳಕದೊಂದಿಗೆ ರುಚಿ ರುಚಿಯಾಗಿರುತ್ತೆ. ರುಚಿಯಾಗಿ ಮಾಡಿಕೊಡುವ ಚಿಕನ್ ವೆರೈಟೀಸ್ ಇಲ್ಲಿ ತುಂಬಾನೇ ಫೇಮಸ್ ಆಗಿದ್ರೆ, ಇನ್ನು ಪನ್ನೀರ್ ಪ್ರಿಯರಿಗೆ ಪನ್ನೀರ್ ಟಿಕ್ಕಾ ತುಂಬಾನೇ ಟೇಸ್ಟಿಯಾಗಿ ಸಿಗುತ್ತೆ. ಬರೀ ನಾನ್ ವೆಜಿಟೇರಿಯನ್ಸ್ಗೆ ಮಾತ್ರವಲ್ಲದೆ ವೆಜಿಟೇರಿಯನ್ಸ್ಗೂ ಕೂಡ ತುಂಬಾ ವೆಜ್ ವೆರೈಟೀಸ್ ನಮ್ಮ ತಂದೂರ್ ರೆಸ್ಟೋರೆಂಟ್ ನಲ್ಲಿದೆ. ನೋಡಿದ್ರಲ್ವಾ ವೀಕ್ಷಕರೇ, ತಂದೂರ್ ರೆಸ್ಟೋರೆಂಟ್ ನಲ್ಲಿ ಯಾವೆಲ್ಲ ವೆರೈಟಿಯ ಖಾದ್ಯಗಳು ಸಿಗುತ್ತೆ. ನೀವು ಭೇಟಿ ನೀಡಿ ರುಚಿಕರವಾದಂತಹ ಖಾದ್ಯಗಳನ್ನ ನೀವು ಸವಿಯಿರಿ ಎಂದು ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.